ಮಧ್ಯರಾತ್ರಿ ದಾಳಿಯ ನೆಪದಲ್ಲಿ ಅರಣ್ಯಾಧಿಕಾರಿಗಳು ಮನೆಗೆ ನುಗ್ಗಿ ದೌರ್ಜನ್ಯ ಎಸಗಿದ್ದಾರೆಂಬ ಆರೋಪದಲ್ಲಿ ಕಳೆದೆರಡು ದಿನಗಳಿಂದ ನಡೆಯುತ್ತಿರುವ ಪ್ರತಿಭಟನೆಗೆ ದಲಿತ್ ಸೇವಾ ಸಮಿತಿ, ಅಂಬೇಡ್ಕರ್ ರಕ್ಷಣಾ ವೇದಿಕೆ, ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಇಲಾಖೇತರ ವ್ಯಕ್ತಿ ಅಬ್ಬಾಸ್ ಎಂಬುವವರು ಮನೆಗೆ ನುಗ್ಗಿದ್ದು, ಇವರನ್ನ ಇಂದು ರಾತ್ರಿಯೊಳಗೆ ಬಂಧಿಸದಿದ್ದರೆ ನಾಳೆ ಕಡಬ ಠಾಣೆಯ ಮುಂದೆ ಧರಣಿ ಸತ್ಯಾಗ್ರಹ ಹೂಡುವುದಾಗಿ ದಲಿತ್ ಸೇವಾ ಸಮಿತಿಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಣ್ಣು ಎಳ್ತಿಮಾರ್, ಅಂಬೇಡ್ಕರ್ ರಕ್ಷಣಾ ವೇದಿಕೆ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಪಿ ಸುಂದರ್ ಪಾಟಾಜೆ ಸೇರಿದಂತೆ ಹಲವರು ಎಚ್ಚರಿಸಿದ್ದಾರೆ. ಈ ಮಧ್ಯೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಈ ಹಿಂದೆ ಮಹಿಳಾ ಠಾಣೆಗೆ ನೀಡಿದ್ದ ದೂರಿಗೆ ಹಿಂಬರಹ ನೀಡಿದ್ದು, ಈ ಹಿಂಬರಹದ ಪ್ರತಿಯನ್ನ ಸ್ವೀಕರಿಸಲು ಪ್ರತಿಭಟನಾಕಾರರು ನಿರಾಕರಿಸಿದ್ದಾರೆ. ಪಬ್ಲಿಕ್ ಜಾಗ ಗೊತ್ತಿಲ್ಲ, ದೇವಸ್ಥಾನ ಮುಂದೆ ಗೊತ್ತಿಲ್ಲ, ಡಿಸಿ ಕೇಳೋದು ನಮ್ಮ ಕಚೇರಿ ಮುಂದೆ ಅಂತ ಅಲ್ಲೂ ಗೊತ್ತಿಲ್ಲ. ಈಗ ಆಳು ಬಿದ್ದಿರುವಂತ APMC ಕಟ್ಟಲ್ಲ, ಆಳು ಬಿದ್ದಿರೋದು 6 ವರ್ಷದಿಂದ 7 ವರ್ಷದಿಂದ ಅದರ ಮುಂದೆ ಕೂತಿದೀವಿ. ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಕಾಲ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇಲ್ಲ, ಅರೆಸ್ಟ್ ಮಾಡ್ತೀರಾ ಅದು ಮಾಡಿ, ಅದಕ್ಕೆ ನಾವು ಒಪ್ಕೊಳ್ತೀವಿ. ಅರೆಸ್ಟ್ ಮಾಡಿ ತಗೊಂಡೋಗಿ ಯಾಕೆ ಕೇಳಬೇಕಾದ್ರು ಅದಕ್ಕೆ ನಾವು ರೆಡಿ ಇದ್ದೀವಿ. ಸರ್ ಏಕೆ ಸರ್ ಮಹಿಳಾ ಠಾಣೆ ಕೊಟ್ಬಿಟ್ಟು ಕೊಡುವ? ಇಲ್ಲಿ ಠಾಣೆ ಇದೆ ಅಲ್ಲ ಸರ್, ಪಕ್ಕದ ಪಾಪ ಪುತ್ತೂರಿಂದ ಬರ್ಬೇಕಾ ಸರ್? ಸರ್ಕಾರ ದುಡ್ಡು ಖರ್ಚು ಮಾಡಬೇಕು, ಪೆಟ್ರೋಲ್ ಖರ್ಚು ಮಾಡ್ಬೇಕು, ಪುತ್ತೂರಿಂದ ಗಾಡಿ ಓಡಿಸಿ ಅಲ್ಲ. ನಾನು ಕೇಳ್ತಾ ಇರೋದು ಅಷ್ಟೇ, ಕ್ಲೋಸ್ ಮಾಡೋ ವಿಷಯ ಅಲ್ಲ. ನನಗೆ ನಮ್ಮ ನ್ಯಾಯ ಸಿಗಲ್ಲ, ನಾನು ಕ್ಲೋಸ್ ಮಾಡಲ್ಲ. ಇದು ವಿಷಯ ಹೇಳ್ತೀನಿ. ಸೋಮವಾರದಿಂದ ಒಂದು ಸಣ್ಣ ಒಂದು ಪೀಸ್ ದಿವಾಕರ್, V4 ನ್ಯೂಸ್, ಕಡಬ. ಒಂದು ಕಳ್ಳ ಬೀಜ